ಭೂಗತ ಪಾತಕಿ ವಿಕಿ ಶೆಟ್ಟಿ ಬಲಗೈ ಬಂಟ ರೌಡಿ ಶೀಟರ್ ಆಕಾಶ್ ಭವನ ಶರಣ್ಗೆ ಎನ್ಕೌಂಟರ್ ಭೀತಿ ಉಂಟಾಗಿದೆ. ಮಂಗಳೂರಿನ ರೌಡಿ ಶೀಟರ್ ಆಕಾಶ್ ಭವನ ಶರಣ್ ಅಲಿಯಾಸ್ ಶರಣ್ ಪೂಜಾರಿ ಸದ್ಯ ಬೆಂಗಳೂರು ಸೆಂಟ್ರಲ್ ಜೈಲಿನಲ್ಲಿದ್ದಾರೆ. ಸುರೇಂದ್ರ ಬಂಟ್ವಾಳ ಹತ್ಯೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ವಿಚಾರಣೆಗೆ ಕರೆತಂದಾಗ ಎನ್ಕೌಂಟರ್ ಮಾಡ್ತಾರೆ ಎಂದು ಬಂಟ್ವಾಳ ಜೆಎಂಎಫ್ಸಿ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರಿಗೆ ಆಕಾಶ್ ಭವನ ಶರಣ್ ಪತ್ರ ಬರೆದಿದ್ದಾನೆ. ತುಳು ಚಿತ್ರನಟ ಸುರೇಂದ್ರ ಬಂಟ್ವಾಳ್ ಮರ್ಡರ್ ಕೇಸ್ನಲ್ಲಿ ಪೊಲೀಸರು ವಿಚಾರಣೆ ನಡೆಸಲಿದ್ದು, ಬಾಡಿ ವಾರೆಂಟ್ ಪಡೆದು ಬಂಟ್ವಾಳ ಪೊಲೀಸರು ಆತನನ್ನ ವಿಚಾರಣೆಗೆ ಕರೆತರಲಿದ್ದಾರೆ. ನನ್ನ ಜೀವಕ್ಕೆ ಅಪಾಯವಿದೆ, ವಿಚಾರಣೆಯಿಂದ ವಿನಾಯಿತಿ ಕೋರಿ ಶರಣ್ ಪತ್ರ ಬರೆದಿದ್ದಾನೆ.